ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಕಲಶೆ ಸನ್ನಿಧಿಂ ಕುರು. ಗಂಗೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸದಲ್ಲಿ ಗಂಗಾಷ್ಟಮಿ ಅಂತ ಹೇಳುವುದಾಗಿ ಕರೀತಕ್ಕಂಥದ್ದು. ವಿಶೇಷವಾಗಿ ವರ್ಷಕ್ಕೆ ಒಮ್ಮೆ ಗಂಗೆಯನ್ನು ಪೂಜಿಸ್ತಕ್ಕಂಥದ್ದು, ತೆಗೆದುಕೊಂಡು ಬಂದು ಅದಕ್ಕೆ ಗಂಧ ಪುಷ್ಪ ಅರ್ಚನೆ ಇತ್ಯಾದಿಗಳಿಂದಾಗಿ ಗಂಗಾದೇವಿಯನ್ನು ಅಲಂಕರಿಸಿ ಪೂಜಿಸ್ತಕ್ಕಂಥದ್ದು ಪ್ರತಿಯೊಂದು ಮನೆಗಳಲ್ಲಿ ಕೂಡ ಮಾಡ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಒಂದು ಹಬ್ಬ ಅಂತ ನಾವು ಅಂದ್ಕೊಳ್ಬಹುದು. ಗಂಗೆ ಹೇಳ್ತಕ್ಕಂಥದ್ದು ಇಲ್ಲದೇ ಇದ್ದರೆ ಮನುಷ್ಯರಾಗಿರಲಿ, ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ ಯಾವುದು ಕೂಡ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಗಂಗಾ ಮಾತೆಯನ್ನು ಧರೆಗೆ ಭೂಲೋಕಕ್ಕೆ ತಂದುಕೊಟ್ಟಂತಹ ಭಗೀರಥನ ಒಂದು ಸ್ಮರಣೆಯನ್ನು ಕೂಡ ನಾವು ಮಾಡ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಗಂಗೆ ಹೇಳ್ತಕ್ಕಂಥದ್ದು ಇಲ್ಲದೆ ಯಾವ ಜೀವನ ಯಾವುದು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಗಂಗೆ ಹೇಳ್ತಕ್ಕಂಥದ್ದು ಎಷ್ಟು ಶುದ್ಧವಾಗಿ ಇರ್ತದೆಯೋ ಅದೇ ಥರದಲ್ಲೇ ಪ್ರತಿಯೊಬ್ಬರ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿದ್ದರೆ ತುಂಬ ಒಳ್ಳೆಯದು. ಆದರೆ ಎಲ್ಲ ಗಂಗಾ ಮಾತೆಯ ಅಡಿಲಿನಲ್ಲಿ ಕಲ್ಲು ಮುಳ್ಳುಗಳು ಯಾವ ರೀತಿಯಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಆ ರೀತಿಯಾದಂತಹ ಕಲ್ಮಶಗಳು ತುಂಬಿಕೊಂಡಿರ್ತಕ್ಕಂಥದ್ದು. ಆದರೆ ಸನಾತನ ಧರ್ಮ ಹೇಳ್ತಕ್ಕಂಥದ್ದು ಎಂದಿಗೂ ಕೂಡ ಶಾಶ್ವತವಾಗಿ ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಈ ಗಂಗಾ ಜಲವನ್ನು ಕುಡಿದೇ ಯಾವ ಪ್ರಾಣಿಯೂ ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಗಂಗೆಯನ್ನು ಕುಡಿದ ವ್ಯಕ್ತಿಗಳೆಲ್ಲರೂ ಕೂಡ ಸನಾತನ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರ್ತದೆ.